ಸಣ್ಣದೊಂದು ಮನೆ, ಅದರೊಳಗೆ 3 ಮಕ್ಕಳು, ತಂದೆ ತಾಯಿ ಇರುವ ಸಣ್ಣ ಸಂಸಾರ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾ ಕೂಲಿ ಕೆಲಸ ಮಾಡಿಕೊಂಡು ನೆಮ್ಮದಿಯಿಂದ ಬದುಕುತ್ತಿದ್ದ ಆ ಕುಟುಂಬದ ಮೇಲೆ ವಿಧಿ ಮುನಿಸಿಕೊಂಡಿದೆ. ಮನೆಗೆ ಆಧಾರ ಸ್ತಂಭವಾಗಿದ್ದ ಮನೆ ಯಜಮಾನ ಹಾಸಿಗೆ ಹಿಡಿದು 3.5 ವರ್ಷವಾಗಿದೆ. ಬೀಡಿ ಕಟ್ಟುವ ಕಾಯಕದಿಂದ ಬರುವ ಅಲ್ಪ ಆದಾಯದಲ್ಲಿ ಪತಿಯ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ದಿನನಿತ್ಯದ ಖರ್ಚನ್ನ ಸರಿದೂಗಿಸಲು ಮನೆಯೊಡತಿ ಹರಸಾಹಸ ಪಡುತ್ತಿದ್ದಾರೆ. ಬಂಟ್ವಾಳ ತಾಲೂಕಿನ ಬಾಲ್ತಿಲ ಗ್ರಾಮದ ಕಾಂಪ್ರಬೇಲು ಕಲ್ಲಗುಡ್ಡೆ ನಿವಾಸಿ ಚಂದಪ್ಪ ನಾಯ್ಕ ಅವರ ಕುಟುಂಬದ ದಯಾನೀಯ ಸ್ಥಿತಿ ಕಲ್ಲು ಹೃದಯವನ್ನ ಕರಗಿಸುವಂತಿದೆ. ಚಂದಪ್ಪ ನಾಯ್ಕ ಅವರ ಪತ್ನಿ ಮೋಹಿನಿ, ಇವರಿಗೆ 3 ಮಂದಿ ಮಕ್ಕಳು. ಮೊದಲ ಮಗ ಗೌತಮ್ ಪ್ರಥಮ PUC, ಎರಡನೇ ಮಗಳು ಲಾವಣ್ಯ 9ನೇ ತರಗತಿ, ಕೊನೆಯವಳು ರೂಪಶ್ರೀ 5ನೇ ತರಗತಿ. 3 ಮಂದಿಯು ಕಲ್ಲಡ್ಕದ ಶ್ರೀರಾಮ ವಿದ್ಯಾ ಕೇಂದ್ರದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಕಲ್ಲಡ್ಕ ಸಮೀಪದ ಹಾರ್ಡ್ವೇರ್ ಅಂಗಡಿಯೊಂದರಲ್ಲಿ ಕಾರ್ಮಿಕನಾಗಿ ದುಡಿದು ಮನೆ, ಪತ್ನಿ, ಮಕ್ಕಳನ್ನ ನೋಡಿಕೊಳ್ಳುತ್ತಿದ್ದ ಚಂದಪ್ಪ ನಾಯ್ಕ ಅವರಿಗೆ 3.5 ವರ್ಷಗಳ ಹಿಂದೆ ಏಕಾಏಕಿ ರಕ್ತದೊತ್ತಡ ಜಾಸ್ತಿಯಾಗಿ ಪ್ರಜ್ಞಾಹೀನ ಸ್ಥಿತಿಗೆ ತೆರಳಿದ್ರು. ಸುಮಾರು 2.5 ತಿಂಗಳುಗಳ ಕಾಲ ದೇರಳಕಟ್ಟೆ ಹಾಗೂ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಅವರು ಬಳಿಕ ಮನೆಯಲ್ಲಿಯೇ ಮಲಗಿದ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಕಳೆದ 3.5 ವರ್ಷದಿಂದ ಮಲಗಿದ್ದಲ್ಲೇ ಇರುವ ಚಂದಪ್ಪ ನಾಯ್ಕ್ ತನ್ನನ್ನ ಆರೋಗ್ಯವಂತನಾಗಿಸಿ ಎಂದು ಗೋಗರೆಯುತ್ತಿದ್ದಾರೆ. ಈಗಾಗಲೇ ತನ್ನ ಪ್ರಯತ್ನ ಮೀರಿ ಪತಿಯ ಆರೋಗ್ಯಕ್ಕಾಗಿ ಪತ್ನಿ ಮೋಹಿನಿಯವರು ಶ್ರಮಿಸಿದ್ದಾರೆ. ಸ್ಥಳೀಯ ದಾನಿಗಳು ಹಾಗೂ ಸಂಘ ಸಂಸ್ಥೆಗಳಿಂದ ಆರ್ಥಿಕ ನೆರವು ಪಡೆದು ಪತಿಗಾಗಿ ವ್ಯಯಿಸಿದ್ದಾರೆ. ತನ್ನ ಆದಾಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸ, ಮನೆ ಖರ್ಚಿನ ಜೊತೆಗೆ ಪತಿಯ ಆರೋಗ್ಯ ನೋಡಿಕೊಳ್ಳುತ್ತಿರುವ ಮೋಹಿನಿಯವರು ಕಳೆದ 3.5 ವರ್ಷದಿಂದ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಇದೀಗ ದಾನಿಗಳ ನೆರವಿಗಾಗಿ ಎದುರು ನೋಡುತ್ತಿರುವ ಅವರು ಮಾನವೀಯ ನೆಲೆಯಲ್ಲಿ ಸಹಾಯ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಒಂಜಿ ಎರಡು ತಿಂಗಳು ತಲ್ಪಂಡು ದಾಲ್ ಪಾತೆರಿಂದ ಲಜ್ಜಾನು ಐದು ಬುಕ್ಕ ಪಾತೆರ ಪುರಾದ ಟೆಂಕ್ಲಲ್ಲಿ ವಿಚಾರ ಇದು ಬರ್ತಾರೆ ಐದು ಪುತ್ತೂರು ಆಸ್ಪತ್ರೆಗೆ ಆಯುರ್ವೇದಿಕ್ ಅಲ್ಪ ಅಲ್ಪ 15 ದಿನ ಇತ್ತು. ಅಲ್ಪ ಆಯ್ತು ಇಲ್ಲಿ ಅಡಲೆ ತಗೊಂತಿದ್ದು ಊರ ಮತ್ತೊಂದು ಸ್ವಲ್ಪ ತಾನೆ ದಾಲ ಕಮ್ಮಿ ಹಾಕೊಂಡು ತೊಜ್ಜಿ ಅಂದರೆ ಜೋಕುಲಲ್ಲಿ ಸುಮಾರು ಮಸ್ತ್ ಜನ ಊರ್ದಾಕಿ ಪೂರ ಹೆಲ್ಪ್ ಮಾಡ್ತೀವಿ. ಇತ್ತೆಲ್ಲ ನನ್ನೆಲ್ಲ ಕೊಡ್ಕೊಂಡು ಕೊಡೋರು ಕೇನೆಲ್ಲ ಕಷ್ಟ ಹೆಂಗೆ ಹಾಕಿ ಅಂಚ ಎರಡು ಹೆಲ್ಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀವಿ. ಚಂದಪ್ಪಿರು ಪಂಪನಾಡು ಒಂಜಿ ಮೂಜಾರು ವರ್ಷದಿಂಚ ಹುಷಾರಿ ಜಂದೆ ಇಲ್ಲಲ್ಲ ಜೆತ್ತದುಲ್ಲೇರು ಅದನ್ನ ಬೊಡಿದ್ಯಾರೇನು ಸುಮಾರು ತಿಕ್ಕಡೆ ಆಸ್ಪತ್ರೆಗೆ ಕೊನೋದು ಖರ್ಚು ಮಂತದ್ದು ಆಪನಾತು ತೂತೀರು ಬುಕ್ಕ ಜೋಕುಲ್ಲ ರಡ್ಡು ಮೂಜಿ ಎಲ್ಲೆಲ್ಲಿಯ ಶಾಲೆಗೆ ಹೋಗುದಿಲ್ಲಾತೆ ಅರೆಗೆ ಬೀಡಿ ಕಟ್ಟದು ದಿನ ದೆಪ್ಪನಂಜಿನ ಪರಿಸ್ಥಿತಿ ಉಂಟು. ಒಟ್ಟಿಗೆ ಯಾರನ್ನ ಕಂಡನೆಲ್ಲ ಯಾರು ಗುರ್ದುಬಾರ್ದು ಜೀರು ಎಡ್ಡೆಡು ತೂವೊಂದುಲ್ಲೇರು. ನೆಕ್ಸ್ಟ್ ಎಂಕಲು ಸಂಘ ಸಂಸ್ಥೆ ದಕ್ಕಲು ಊರು ದಕ್ಕಲು ಮತ್ತು ಸೇರಿದು ದುಡ್ಡು ಕಲೆಕ್ಷನ್ ಮಂತದ್ದು ಆಯ್ನ ತರೆಗೆ ಸಹಾಯ ಮಂತದ ಅಂಡ್ ಅವು ನನ್ನೆಲ್ಲ ನೆರವು ನೀಡುವ ದಾನಿಗಳು ಮೋಹಿನಿಯವರ ದೂರವಾಣಿ ಸಂಖ್ಯೆ 9945861385 ಸಂಪರ್ಕಿಸುವಂತೆ, ಆರ್ಥಿಕ ನೆರವು ನೀಡುವ ದಾನಿಗಳು ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವಂತೆ ವಿನಂತಿಸಿಕೊಂಡಿದ್ದಾರೆ. ವಿಜಯ ಬ್ಯಾಂಕ್ ಖಾತೆ ಸಂಖ್ಯೆ 11101011003561, ಕಲ್ಲಡ್ಕ ಶಾಖೆ, IFSC ಕೋಡ್ VIJB 0001105. ಸಂದೀಪ್ ಸಾಲ್ಯನ್, V4 News 24/7 ಬಂಟ್ವಾಳ.